ಮಂಗಳೂರಿನ ಬಿಜೈ ನ್ಯೂ ರೋಡ್ ಬಡ್ಡಗುಡ್ಡೆ ಸಹಿತ ಕೆಲವು ಪ್ರದೇಶಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯು ಸರಬರಾಜು ಮಾಡಿದ ನೀರು ಸೇವಿಸಿದ 100ಕ್ಕೂ ಅಧಿಕ ಮಂದಿಯಲ್ಲಿ ವಾಂತಿ ಭೇದಿ ಸಹಿತ ಅನಾರೋಗ್ಯ ಕಾಣಿಸಿಕೊಂಡಿದ್ದು, ಇದೀಗ ಒಂದೆಡೆ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದ್ದರೆ, ಇನ್ನೊಂದೆಡೆ ಮಂಗಳೂರು ನಗರ ಪಾಲಿಕೆ ಕಲುಷಿತ ತ್ಯಾಜ್ಯ ನೀರಿನ ಸಮಸ್ಯೆ ಬಗೆಹರಿಸಲಾಗಿದ್ದು, ನೀರು ಕುಡಿಯಲು ಯೋಗ್ಯವಾಗಿದೆ ಎಂದು ಪಾಲಿಕೆ ಆಯುಕ್ತರು ಪ್ರಕಟಣೆಯನ್ನ ನೀಡಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಮಕ್ಕಳು ಸಹಿತ 100ಕ್ಕೂ ಅಧಿಕ ಜನರಲ್ಲಿ ಪದೇ ಪದೇ ಅನಾರೋಗ್ಯ ಕಾಣಿಸಿಕೊಂಡಿತ್ತು. ಆರಂಭದಲ್ಲಿ ಬಾವಿ ನೀರು ಪರೀಕ್ಷೆ ಮಾಡಲಾಗಿ ಕುಡಿಯಲು ಯೋಗ್ಯವಲ್ಲ ಎಂದು ವರದಿ ಬಂದಿತ್ತು. ಆ ಬಳಿಕವೂ ಮಕ್ಕಳಲ್ಲಿ ಅನಾರೋಗ್ಯ, ವಾಂತಿ ಭೇದಿ ಕಡಿಮೆಯಾಗಿರಲಿಲ್ಲ. ಸಂಬಂಧಪಟ್ಟ ಪಾಲಿಕೆ ಕಾರ್ಪೊರೇಟರ್ಗೆ ದೂರಿದರೆ ಸ್ಪಂದನೆ ಇಲ್ಲ ಎಂದು ಜನತೆ ಆಕ್ರೋಶ ವ್ಯಕ್ತಪಡಿಸಿದರು. ವಾರ್ಡ್ ನಂಬರ್ 31 ಇದರಲ್ಲಿ ಸುಮಾರು 7,000 ಜನ ಮತದಾರರಿರುವಂಥ ಕ್ಷೇತ್ರ. ಈ 7,000 ಮತದಾರರಿಗೆ ಇಲ್ಲಿಯ ಕಾರ್ಪೊರೇಟರ್ ಮತ್ತು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಡ್ರೈನೇಜ್ ನೀರನ್ನು ಕುಡಿಸಿ ಆಯಿತು. ಬಹಳ ಒಂದು ಬೇಸರ ಆಗುವಂಥ ವಿಷಯ ಏನಂದರೆ, ಈ ಬಗ್ಗೆ ಈ ವಾರ್ಡಿನ ಕಾರ್ಪೊರೇಟರ್ ಹತ್ರ ನಾವು ಚರ್ಚಿಸಿದಾಗ ಅವರು ಉಡಾಫೆ ಉತ್ತರಗಳನ್ನು ಕೊಟ್ಟರು. ನನ್ನ ಮನೆಯಲ್ಲಿ ಕೂಡ ವಾಂತಿ ಭೇದಿಯಾಗಿದೆ ಅಂತೇಳಿ. ಮತ್ತೊಂದು ಏನಂದರೆ, ಇನ್ನು ಸಿಟಿ ಕಾರ್ಪೊರೇಷನ್ ಇಲೆಕ್ಷನ್ ಆಗೋ ತನಕ ನನಗೆ ಅಧಿಕಾರ ಇಲ್ಲ ಅಂತೇಳಿ. ನೋಡಿ, 7 ಟರ್ಮಲ್ಲಿ ಕಾರ್ಪೊರೇಟರ್ ಆದಂಥವರಿಗೆ ಈ ವಾರ್ಡಿನ ಜನತೆಯ ಋಣ ಇಲ್ವಾ? ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು. ಮತ್ತೊಂದು ಏನಂದರೆ, ಒಂದು 300ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ಕಳೆದ ಒಂದು ತಿಂಗಳಿಂದ. ಆ ಬಗ್ಗೆ ನಮಗೆ ಡೌಟ್ ಬಂದಾಗ ನಾವು ಇಲ್ಲಿಯ ನೀರಿನ ಟೆಸ್ಟನ್ನು ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡುವಾಗ ಈ ನೀರು ಕುಡಿಲಿಕ್ಕೆ ಯೋಗ್ಯವಲ್ಲ ಅಂತೇಳಿ ನಮಗೆ ರಿಪೋರ್ಟ್ ಬಂದಿದೆ. ಇಷ್ಟಾಗಿಯೂ ಇನ್ನು ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ. ಮತ್ತೊಂದು ಏನಂದರೆ, ಇದಕ್ಕೆ ಕಾರಣಕರ್ತರಾದಂಥ ಅಧಿಕಾರಿಗಳ ಮೇಲೆ ಮಂಗಳೂರು ಮಹಾನಗರ ಪಾಲಿಕೆ ಶೀಘ್ರದಲ್ಲಿ ಆದಷ್ಟು ಬೇಗ ತನಿಖೆಯನ್ನು ಆರಂಭಿಸಬೇಕು. ಮತ್ತೊಂದು ಏನಂದರೆ, ಈ ವಾರ್ಡ್ನ ಕಾರ್ಪೊರೇಟರ್ ಅವರಿಗೆ ನಾವು ಈ ವಾರ್ಡಿನ ಜನತೆ ಓಟು ಬರೋ ಟೈಮಲ್ಲಿ ಉತ್ತರ ಕೊಡ್ತೇವೆ ಅಂತೇಳಿ ಕೇಳಿಕೊಂಡು ಪಾಲಿಕೆ ಪೂರೈಸುತ್ತಿದ್ದ ನೀರನ್ನ ಗಮನಿಸಿದಾಗ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ವರದಿ ಕೈ ಸೇರಿದೆ. ನಗರದ ಹಲವು ಕಡೆಗಳಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಹಾಗೂ ಒಳಚರಂಡಿ ಪೈಪ್ಲೈನ್ಗಳನ್ನು ಜತೆಯಾಗಿಯೇ ಅಳವಡಿಸಲಾಗಿದೆ. ನೀರು ಅಯೋಗ್ಯವಾಗಿರುವುದು ಒಂದೆರಡು ಮನೆಗಳಲ್ಲಿ ಅಲ್ಲ, ತುಂಬಾ ಮನೆಗಳಲ್ಲಿ ಇದೆ ಎಂದು ದೂರಿದ್ದಾರೆ ಸಾರ್ವಜನಿಕರು. ಅದು ಕೂಡ ಕ್ಲೀನ್ ಇಲ್ಲ ಅಂತ ಹೇಳ್ತಾರೆ. ವೆಲ್ ವಾಟರ್ ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ. ಈಗ ಅವ್ರಿಗೆ ಏನಾಗಿದೆ ಅಂತ ಹೇಳಿದರೆ, ನೀರಿದ್ದು ಸಮಸ್ಯೆ ಆಗಿದೆ. ಈಗ ಟ್ಯಾಪ್ ವಾಟರೇ ಕಲುಷಿತ ನೀರು ಬರುವುದಿದ್ರೆ ನಮ್ಮ ಸಿಟಿ ಕಾರ್ಪೊರೇಷನ್ನು ಅಲ್ಲಿ ಆಫೀಷಿಯಲ್ಸ್ ಅವರು ಎಂತ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಹೌ ಇಟ್ ಕ್ಯಾನ್ ಬಿ ಇಂಟರ್ ಕನೆಕ್ಟೆಡ್ ದ ಡ್ರೈನೇಜ್ ಲೈನ್ ಮತ್ತು ಕಾರ್ಪೊರೇಷನ್ ವಾಟರ್ ಲೈನ್ ಅವರು ಅದನ್ನು ಮಾಡುವಾಗ ಯಾವ ರೀತಿಯಲ್ಲೂ ಮುಂದಕ್ಕೆ ಬಂದು ಇಂಟರ್ಲಿಕ್ ಆಗೋದಾಗಿ ನೋಡಬೇಕು. ಅದು ಮಾಡುವುದೇ. ಇನ್ನು ಈ ಸಮಸ್ಯೆ ಬಗ್ಗೆ ಹಲವು ಬಾರಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದ ಶಾಸಕ ವೇದವ್ಯಾಸ ಕಾಮತ್ ಕಲುಷಿತ ನೀರು ಪೂರೈಕೆಯಾಗುವ ಹಲವು ವಾರ್ಡಿಗೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಪಾಲಿಕೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವ ಅವರು ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ದಾರೆ. ಈ ವೇಳೆ ಸ್ಥಳೀಯರು ಶಾಸಕರಿಗೆ ವಿಚಾರವನ್ನ ಮನದಟ್ಟು ಮಾಡಿದ್ದಾರೆ. ಅಲ್ಲದೆ ಶಾಸಕರು ಕೂಡ ಅಧಿಕಾರಿಗಳನ್ನ ತರಾಟೆಗೆತ್ತಿಕೊಂಡು ಸಮಸ್ಯೆಯನ್ನ ಕೂಡಲೇ ಬಗೆಹರಿಸುವಂತೆ ತಾಕೀತು ಮಾಡಿದ್ದಾರೆ. ಈಗ ಮನೆಯಲ್ಲಿರುವಂತಹ ಟ್ಯಾಂಕಿಯಲ್ಲಿರುವಂತಹ ನೀರಿನ ಪರಿಸ್ಥಿತಿ ಏನಿದೆ?
ಅದು ಒಳ್ಳೆಯದಿದೆಯಾ, ಅದು ಕಲುಷಿತ ಇದೆಯಾ? ಯಾಕೆ ಅಂತ ಕೇಳಿದರೆ, ಒಂದು ಫ್ಲ್ಯಾಟ್, ಒಂದು ಮನೆಯಲ್ಲಿ ಟ್ಯಾಂಕಿಯಲ್ಲಿ ನೀರು ತುಂಬ ಫುಲ್ ಆಗಿ ಅರ್ಧ ಮುಕ್ಕಾಲು ಟ್ಯಾಂಕ್ ಇರ್ಬೋದು. ಆ ನೀರನ್ನು ಅವರಿಗೆ ಪುನರಪಿ ಸೇವನೆ ಮಾಡಿದರೆ ಅವರ ಹೆಲ್ತ್ ಪುನರಪಿ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಆ ಮನೆಯವರು ಆ ಕಲುಷಿತ ಟಾಂಕಿಯಲ್ಲಿರುವ ನೀರನ್ನು ಹೊರಗಡೆ ಬಿಡತಕ್ಕದ್ದು ಅಂತೇಳಿ ಆ ಮನೆಯವರಿಗೆ ಹೇಳಬೇಕಾದ ಜವಾಬ್ದಾರಿ ಯಾರ್ದು ಪುನೀತ್? ಇದು ಒಂದನೇದು. ಎರಡನೇದು, ಈಗ ಬರುವಂತ ನೀರು, ಈಗ ಬರ್ತಾ ಇರುವಂತ ನೀರು, ಟ್ಯಾಂಕಿಯಲ್ಲಿ ಇದ್ದದ್ದಲ್ಲ, ಇವತ್ತು ಬಿಡುವಾಗ ಬರ್ತಾ ಇರುವಂತ ನೀರು, ಇದನ್ನ ಹಿಡಿದು ಇದು ಕಲುಷಿತ ಇದೆಯೋ ಇಲ್ಲವೋ ಅಂತೇಳಿ ಇವತ್ತಿಗೆ ಟೆಸ್ಟಿಂಗ್ ಮಾಡ್ತೀರಾ? ಎರಡನೇದು. ಅವಾಗ ಈಗ ಬಂದು ಅವರ ಟಾಂಕಿ ಖಾಲಿ ಮಾಡಿದಾಗ ಈಗ ಬಂದು ಅವರ ಟಾಂಕಿಗೆ ಬೀಳುವಂಥ ನೀರು ಕಲುಷಿತ ಇಲ್ಲ, ಕುಡಿಲಿಕ್ಕೆ ಯೋಗ್ಯವಾಗಿದೆ ಅಂತೇಳಿ ಅವರಿಗೆ ತಿಳಿಸ್ಬೇಕು ಬೇಡವೋ? ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅವರಿಗೆ ನಾಲೆಜ್ ಇಲ್ಲ. ಪಾಪ ಜನರ ತಪ್ಪಿಲ್ಲ, ಜನರಲ್ಲಿ ಅಲ್ಲಿ ಖಾಲಿ ಟಾಂಕಿ ನೀರಿದೆ, ಈಗ ಇವತ್ತು ಬರುವ ನೀರು ಬಂದು ಅದಕ್ಕೆ ಸೇರ್ತದೆ ಜೇಪಿ. ಗಲಿಗೆ ನೀರು, ಡ್ರೈನೇಜ್ ನೀರು ಮನೆಗೆ ಬಂದು ಕುಡಿಲಿಕ್ಕೆ ಜಗತ್ತಿನ ಯಾವ ವ್ಯಕ್ತಿಯೂ ತಯಾರಿಲ್ಲ. ಎಂಥ ವೈರಿ ಆಗಲಿ, ಎಂಥ ಒಳ್ಳೆಯವನಾಗಲಿ, ಎಂಥ ಕೆಟ್ಟವನಾಗಲಿ, ಎಂಥ ಕುಡಿದು ಡೈಲಿ ಸಾಯುವವನಾಗಲಿ, ನಾಳೆ ಸಾಯ್ತಾನೆ ಅಂತ ಹೇಳಿದ್ರೆ ಇವತ್ತಿನ ಡ್ರೈನೇಜ್ ನೀರು ಕುಡಿಲಿಕ್ಕೆ ಯಾರು ತಯಾರಿದಾರ? ಇಲ್ಲ. ಹಾಗಾಗಿ ಇವತ್ತು ನಾಳೆ ಮಧ್ಯಾಹ್ನದೊಳಗಡೆ 100% ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮಂಗಳೂರಿನಲ್ಲಿ ಕಲುಷಿತ ನೀರು ಪೂರೈಕೆಯ ಆರೋಪ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿರುವ ನಡುವೆಯೇ ಕಾಂಗ್ರೆಸ್ ಮುಖಂಡ ಐವನ್ ಸೋಜಾ ಮಹಾನಗರ ಪಾಲಿಕೆಯ ಬೆಂದೂರ್ವೆಲ್ನಲ್ಲಿರುವ ಮೋಟಾರ್ ಟ್ರೀಟ್ಮೆಂಟ್ ಲ್ಯಾಬ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೀರಿನ ಮಾದರಿಗಳ ಪರೀಕ್ಷಾ ವರದಿಗಳನ್ನು ವೀಕ್ಷಿಸಿದ್ದು, ಕುಡಿಯುವ ನೀರು ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಎಂದು ತಿಳಿಸಿದರು. ಮತ್ತೆ ಇಲ್ಲಿ ಬೇರೆ ಯಾವುದಾದ್ರು ಬೇರೆ ಕಡೆ ನಾವು ಮಂಗಳೂರಿನ ಸಿಟಿಗೆ ತಗೊಳ್ಬೇಕಾದ್ರೆ ಅಲ್ಲಿ ನಾವು ಕ್ಲೋಸ್ ಮಾಡಿದರೆ ಮಂಗಳೂರಿನಲ್ಲಿ ಜಾಸ್ತಿ ಆಗಿ ಹೋಗ್ಲಾಗ್ತದೆ. ಕುಡಿಯುವ ನೀರಿನಲ್ಲಿ ಮಿಶ್ರಿತವಾದಂತಹ ನೀರು ಬರ್ತದೆ. ಅಲ್ಲಲ್ಲಿ ಅದಕ್ಕೆ ಹೊಟ್ಟೆಯನ್ನು ತೆಗೆದು ಅಲ್ಲಲ್ಲಿ ನೀರುಗಳನ್ನು ಬೇರೆಯವರಿಗೆ ಕೊಡುವ ಮೂಲಕ ಇಂಥ ತೊಂದರೆಗಳಾಗ್ತದೆ ಅಂತೇಳಿ ಎನ್ರೋಟಲ್ಲಿ ತೊಂದರೆಗಳಾಗ್ತದೆ. ಈ ಹಿಂದೆನೇ ನಮ್ಮ ನಗರ ಪಾಲಿಕೆ ಕಾರ್ಪೊರೇಟ್ಗಳು ನಮ್ಮ ಆಡಳಿತ ಇದ್ದಾಗ ನಾವೇ ರೈಸ್ ಮಾಡಿರ್ತಕ್ಕಂಥದ್ದು. ಮತ್ತು ಕುಡಿಯುವ ನೀರನ್ನು ಅಂದು ನಾವು ಇಲ್ಲಿ ಬಂದು ಕುಡಿಯುವ ನೀರನ್ನು ವೀಕ್ಷಣೆ ಮಾಡಿ ಅದನ್ನ ನಾವು ಸರ್ಕಾರದ ಗಮನ ತರಲಿಕ್ಕೆ ನಾವು ಕೆಲಸವನ್ನ ಮಾಡಿದ್ದೇವೆ. ಈಗ ನನಗೆ ಅನಿಸ್ತದೆ ಇದು ಬರೀ ರಾಜಕೀಯವಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಡುವಂತದ್ದು ಸರಿಯಲ್ಲ. ಈಗ ಏನಾದರೂ ಆಗಿದ್ದಿದ್ರೆ ಲ್ಯಾನ್ಸ್ಲಾಟ್ ಪ್ರಿಂಟ್ ಅವರು ಇಲ್ಲಿ ಭಜನಾ ಮಂದಿರ ಅಲ್ಲಿ ಏನೋ ಈ ರೀತಿ ಆಯಿತು ಅಂತ ಹೇಳ್ತಾರೆ. ನಾನು ಅಧಿಕಾರಿಗಳಿಗೆ ಇವತ್ತು ಕೇಳಿದ್ದೇನೆ ಮತ್ತು ಅವರ ರಿಪೋರ್ಟ್ ಅನ್ನು ನೋಡಿದ್ದೇನೆ. ಅವರ ಪ್ರಕಾರ ಅಂತಹ ಘಟನೆಗಳು ಎಲ್ಲಿಯೂ ನಡೆದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೋ ಒಂದು ಮತ್ತು ಲ್ಯಾಬ್ ಅವರ ಟೆಕ್ನಿಕಲ್ ಕೆಮಿಸ್ಟ್ರಿಕ್ಸ್ ಇದ್ದಾರೆ, ಎಕ್ಸ್ಪರ್ಟ್ ಇದ್ದಾರೆ, ಅವರ ಹತ್ರ ಕೂಡ ಮಾತಾಡಿದ್ದೇನೆ. ಅವರ ರಿಪೋರ್ಟ್ ಅನ್ನು ನಾನು ನೋಡಿದ್ದೇನೆ. ಇದು ಕುಡಿಯುವ ನೀರಿಗೆ ಕುಡಿಯಲಿಕ್ಕೆ ಯೋಗ್ಯವಾಗಿದೆ ಅಂತ ಹೇಳಿ. ಏನಾದರೂ ಅಂತದ್ದು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅದು ಯಾವಾಗ ಆಯಿತು, ಏನಾಯಿತು ಅಂತ ಹೇಳಿದ್ರ ಬಗ್ಗೆ ಕೂಡಲೇ ಈ ಬಗ್ಗೆ ಕಮಿಷನರ್ ಅವರು ಒಂದು ತನಿಖೆಯನ್ನ ಮಾಡಬೇಕು. ಕಮಿಷನರ್ ನೇತೃತ್ವದಲ್ಲಿ ಅವರ ಒಂದು ಕಮಿಟಿಯನ್ನು ಅಪಾಯಿಂಟ್ ಮಾಡಿ ಕೂಡಲೇ ಅದು ಯಾಕೆ ಏನಾಯಿತು, ಶಾಸಕರು ಮಾತಾಡಬೇಕಾಗಿದ್ರೆ ಅದನ್ನು ಹಾಗೆ ಬಿಡ್ಲಿಕ್ಕೆ ಬರೋದಿಲ್ಲ. ಯಾಕಾಗಿ ಆಯಿತು, ಏನಾಗಿ ಆಯಿತು, ಇದರ ಬಗ್ಗೆ ಸಮಿತಿ ಮಾಡಬೇಕು ಮತ್ತು ಜನರಿಗೆ ಸತ್ಯ ಸಂಗತಿಯನ್ನು ತಿಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಇನ್ನು ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನ ಶುದ್ಧೀಕರಣ ಘಟಕಗಳಲ್ಲಿ ಶುದ್ಧೀಕರಿಸಿದ ನಂತರವೇ ಮನೆಗಳಿಗೆ ಪೂರೈಕೆ ಮಾಡಲಾಗ್ತಾ ಇದೆ. ಎಲ್ಲಾ ವಾರ್ಡ್ಗಳಲ್ಲಿಯೂ ಕಾಲಕಾಲಕ್ಕೆ ಕುಡಿಯುವ ನೀರಿನ ಗುಣಮಟ್ಟ ಪರೀಕ್ಷಿಸಿ ನೀರಿನ ಶುದ್ಧೀಕರಣವನ್ನ ಖಾತ್ರಿಪಡಿಸಲಾಗುತ್ತಿದೆ ಎಂದು ಪಾಲಿಕೆ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಾರ್ವಜನಿಕರಿಗೆ ದೂರುಗಳೇನಾದರೂ ಇದ್ದಲ್ಲಿ ಪಾಲಿಕೆಯ ಸಹಾಯವಾಣಿ 082422200303 ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಜನತೆಗೆ ಪರಿಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯಬೇಕಾಗಿದೆ.